ಎಲ್ರಿಗೂ ನಮಸ್ಕಾರ. ಉದ್ದಾನ ಶಿವಯೋಗಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಪ್ರಥಮ ಪಿ ಯು ಸಿಯ ಜಾಗತಿಕ ಇತಿಹಾಸ ಪಠ್ಯಪುಸ್ತಕದ ಮೊದಲ ಪಾಠವಾದ ಪೀಠಿಕೆ ಎಂಬ ಪಾಠವನ್ನು ಅಧ್ಯಯನ ಮಾಡೋಣ. ಇದರಲ್ಲಿ ಏನು ಕಲಿತೀವಿ ಅಂದರೆ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆಗಳು. ಎರಡು ವ್ಯಾಖ್ಯೆಗಳು ಅಂದರೆ ಹೆರೋಡೋಟಸ್, ಆಗಸ್ಟಿನ್, ಕಾರ್ಲ್ ಮಾರ್ಕ್ಸ್, ಜೆ.ಬಿ. ಬ್ಯೂರಿ, ನೆಹರು ಮತ್ತು ಟೈನಬಿ ಅವರದು. ಹಾಗೆಯೇ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆಯನ್ನು ಈ ಪಾಠದಲ್ಲಿ ತಿಳ್ಕೊತೀವಿ. ಮೊದಲಿಗೆ ಇತಿಹಾಸದ ಅರ್ಥ. ಇತಿಹಾಸವು ಮಾನವನ ಜ್ಞಾನದ ಶ್ರೇಷ್ಠ ಶಾಖೆಗಳಲ್ಲಿ ಒಂದಾಗಿದೆ. ಹಿಸ್ಟರಿ ಎಂಬ ಪದವು ಗ್ರೀಕ್ ಪದವಾದ ಹಿಸ್ಟೋರಿಯಾ ಎಂಬ ಮೂಲದಿಂದ ಬಂದಿದ್ದು ವಿಚಾರಣೆ ಅಥವಾ ತನಿಖೆ ಎಂಬ ಅರ್ಥವನ್ನು ಹೊಂದಿದೆ. ಈ ಹಿಸ್ಟರಿ ಎಂಬ ಪದವು ಗ್ರೀಕ್ನ ಹಿಸ್ಟೋರಿ ಎಂಬ ಪದದಿಂದ ಬಂದಿದ್ದಂತೆ ವಿಚಾರಣೆ ಅಥವಾ ತನಿಖೆ ಅಂದರೆ ಒಂದು ವಿಷಯದ ಬಗ್ಗೆ ತನಿಖೆ ಮಾಡೋದು ಅಥವಾ ಆಳವಾಗಿ ಅಧ್ಯಯನ ಮಾಡೋದು ಇತಿಹಾಸ ಅಂತ ಹೇಳುತ್ತೆ. ಹಾಗೆ ಸಂಸ್ಕೃತದಲ್ಲಿ ಇತಿಹಾಸವೆಂದರೆ ಖಚಿತವಾಗಿ ಘಟಿಸಿದ ಘಟನೆಗಳು ಎಂದರ್ಥ. ಅಂದರೆ ನಿಜವಾಗ್ಲೂ ಒಂದು ಘಟನೆ ನಡೆದಿದೆ, ಅದಕ್ಕೆ ಸಾಕ್ಷಿ ಪುರಾವೆಗಳಿದೆ ಅನ್ನೋದೇ ಇತಿಹಾಸ. ಮತ್ತು ಸತ್ಯಾನ್ವೇಷಣೆಯೇ ಇತಿಹಾಸದ ಉದ್ದೇಶ. ಇತಿಹಾಸ ಉದ್ದೇಶ ಅಂದರೆ ಸತ್ಯವನ್ನು ಹುಡುಕುವುದು. ವಿಶಾಲ ಅರ್ಥದಲ್ಲಿ ಇತಿಹಾಸವು ಮಾನವನ ಜೀವನದ ಎಲ್ಲ ಆಯಾಮಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರೆಯುವ ಕಲೆಯನ್ನು ಮೊದಲಿಗೆ ಗ್ರೀಕರು ವಿಕಸನಗೊಳಿಸಿದರು. ಇತಿಹಾಸವನ್ನು ಬರೆಯಲು ಆರಂಭಿಸಿದವರಲ್ಲಿ ಗ್ರೀಕ್ ಇತಿಹಾಸಕಾರನಾದ ಹೆರೋಡೋಟಸ್ ಮೊದಲಿಗನಾಗಿದ್ದಾನೆ. ಅದಕ್ಕಾಗಿ ಅವನನ್ನು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಇತಿಹಾಸವೆಂದರೆ ಗತಕಾಲದ ಘಟನೆಗಳ ದಾಖಲೆ ಎಂದು ತಿಳಿಯಲಾಗಿದೆ. ಅಂದರೆ ಹಿಂದೆ ಒಂದು ಘಟನೆ ನಡೆದಿದೆ, ಅದನ್ನು ಬರೆದಿಟ್ಟಿದ್ದಾರೆ ಅಥವಾ ಹಾಡು ಮಾತಿನಿಂದ ದಾಖಲೆ ಮಾಡಿಟ್ಟಿದ್ದಾರೆ, ಅದಕ್ಕಾಗಿ ಅದನ್ನು ಇತಿಹಾಸ ಅಂತ ಕರೀತಾರೆ ಅಂತ ಹೇಳ್ತಾರೆ. ಆದರೆ ಖಚಿತವಾಗಿ ಇತಿಹಾಸಕ್ಕೆ ವ್ಯಾಖ್ಯೆ ಇಲ್ಲ. ಇದನ್ನು ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಹೆರೋಡೋಟಸ್ನಿಂದ ಅಮೆರಿಕಾದ ಇತಿಹಾಸಕಾರ ವಿಲ್ ಡುರಂಟ್ ರವರೆಗೆ, ಅಂದರೆ ಆಗಿನ ಕಾಲದ ಹೆರೋಡೋಟಸ್ನಿಂದ ಆಗಿನ ಕಾಲದ ವಿಲ್ ಡುರಂಟ್ ರವರೆಗೆ ಹಲವಾರು ಇತಿಹಾಸಕಾರರು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಮೊದಲಿಗೆ ಹೆರೋಡೋಟಸ್, ಇವನು ಸಾಮಾನ್ಯ ಶಕ ಪೂರ್ವ 484ರಿಂದ 424ರವರೆಗೆ ಇರ್ತಾನೆ. ಹೆರೋಡೋಟಸ್ನು ಸಾಮಾನ್ಯ ಶಕ ಪೂರ್ವ 5ನೇ ಶತಮಾನದಲ್ಲಿ ಜೀವಿಸಿದ್ದ ಗ್ರೀಕ್ ಇತಿಹಾಸಕಾರ. ಇವನು ಸಾಮಾನ್ಯ ಶಕ 5ನೇ ಶತಮಾನದಲ್ಲಿ ಜೀವಿಸಿರ್ತಾನೆ ಗ್ರೀಕ್ನಲ್ಲಿ. ಇವನು ಇತಿಹಾಸ ಮತ್ತು ಮಾನವಶಾಸ್ತ್ರಕ್ಕೆ ಗಣನೀಯವಾದ ಕೊಡುಗೆಯನ್ನು ಸಲ್ಲಿಸಿದ್ದಾನೆ. ಇವನು ಇತಿಹಾಸ ಅಷ್ಟೇ ಅಲ್ಲದೆ ಮಾನವಶಾಸ್ತ್ರ ಅಂದರೆ ಮಾನವನ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರವನ್ನು ಅದಕ್ಕೆ ಗಣನೀಯವಾದ ಕೊಡುಗೆ ಕೊಟ್ಟಿದ್ದಾನೆ ಅಂತೆ. ಗ್ರೀಸ್ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ವ್ಯಾಪಕ ಸಂಚಾರ ಮಾಡಿ ಹೆರೋಡೋಟಸ್ ಗ್ರೀಕ್ ನಗರ ರಾಜ್ಯಗಳ ಬಗೆಗೆ ಅನೇಕ ಸಂಗತಿಗಳನ್ನು ಸಂಗ್ರಹಿಸಿ ಅವುಗಳನ್ನು 9 ಸಂಪುಟಗಳಲ್ಲಿ ಬರೆದಿದ್ದಾನೆ. ಇವನು ಗ್ರೀಕ್ ಮತ್ತು ಪಶ್ಚಿಮ ಏಷ್ಯಾದ ಸಂಚಾರ ಮಾಡ್ತಾನಂತೆ. ಅಲ್ಲಿನ ನಗರ ರಾಜ್ಯಗಳ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾನೆ. ಅವುಗಳಲ್ಲಿ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂದರೆ ಪರ್ಷಿಯನ್ ಕದನಗಳ ಇತಿಹಾಸ ಪ್ರಮುಖವಾದದ್ದು. ಅದು ಗ್ರೀಕ್ ಮತ್ತು ಪರ್ಷಿಯನ್ನರ ನಡುವೆ ನಡೆದ ಕದನಗಳನ್ನು ಕುರಿತದ್ದಾಗಿದೆ. ಗ್ರೀಕ್ ಮತ್ತು ಪರ್ಷಿಯನ್ಗಳ ನಡುವೆ ಯುದ್ಧ ನಡೀತೈತೆ, ಅದನ್ನು ಇವನು ದಾಖಲೆ ಮಾಡಿಟ್ಟಿದ್ದಾನೆ. ಈ ಕೃತಿಯನ್ನು ಇತಿಹಾಸದ ಆರಂಭಿಕ ಕೃತಿ ಅಂದರೆ ಇದೇ ಮೊದಲ ಕೃತಿ ಅಂತ ಇತಿಹಾಸದಲ್ಲಿ. ಈತನೇ ಇತಿಹಾಸದ ಅರ್ಥ ಮತ್ತು ವ್ಯಾಪ್ತಿಯನ್ನು ಮೊದಲಿಗೆ ತಿಳಿಸಿದವನು. ಹೆರೋಡೋಟಸ್ನ ಪ್ರಕಾರ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ. ಈ ವ್ಯಾಖ್ಯೆಯಲ್ಲಿ ಹೆರೋಡೋಟಸ್ನು ಭವಿಷ್ಯದ ತಲೆಮಾರುಗಳು ಮಹಾನ್ ವ್ಯಕ್ತಿಗಳ ಸಾಧನೆ ಹಾಗೂ ಮಹತ್ವಪೂರ್ಣ ಘಟನೆಗಳಿಂದ ಕಲಿಯಬಹುದಾದ ಪಾಠಗಳ ಮೇಲೆ ತನ್ನ ವಿಚಾರವನ್ನು ಕೇಂದ್ರೀಕರಿಸಿದ್ದಾನೆ. ಅಂದರೆ ಮಾನವನು ಕಲಿಯಬೇಕಾದ ಸಂಗತಿಗಳನ್ನು ಇವನು ಕೇಂದ್ರೀಕರಿಸಿದ್ದಾನೆ. ಹೆರೋಡೋಟಸ್ನ ನಂತರ ಇನ್ನೊಬ್ಬ ಇತಿಹಾಸಕಾರ ಬರ್ತಾನೆ, ಅವನೇ ಸಂತ ಆಗಸ್ಟೈನ್. ಇವನು ಸಾಮಾನ್ಯ ಶಕ 354ರಿಂದ 430ರವರೆಗೆ ಇರ್ತಾನೆ. ಇವನೊಬ್ಬ ಶ್ರೇಷ್ಠ ಕ್ರಿಶ್ಚಿಯನ್ ಸಂತ. ಇವನು ಕ್ರಿಶ್ಚಿಯನ್ ಸಂತನಾಗಿರ್ತಾನೆ. ಇವನು ಮಧ್ಯಕಾಲೀನ ಯುಗದ ಚರ್ಚಿನ ಶ್ರೇಷ್ಠ ಇತಿಹಾಸಕಾರ. ಚರ್ಚಿನ ಆಡಳಿತ ಕಾಲದಲ್ಲಿ ಇವನೊಬ್ಬ ಶ್ರೇಷ್ಠ ಇತಿಹಾಸಕಾರನಾಗಿರ್ತಾನೆ. ಈತನ ದ ಸಿಟಿ ಆಫ್ ಗಾಡ್ ಕೃತಿಯು ಪ್ರಪಂಚದ ಪ್ರಸಿದ್ಧ ಕೃತಿಗಳಲ್ಲಿ ಒಂದಾಗಿದೆ. ಆಗಸ್ಟಿನ್ನ ಪ್ರಕಾರ ಇತಿಹಾಸವು ದೇವರು ಮತ್ತು ಸೈತಾನ ನಡುವಿನ ಸಂಘರ್ಷದ ಕಥೆಯಾಗಿದ್ದು, ಅಂತಿಮವಾಗಿ ದೇವರು ಅಂದರೆ ಶಿಷ್ಟ, ಸೈತಾನನ ಅಂದರೆ ದುಷ್ಟರು ಮೇಲೆ ಸಾಧಿಸುವ
ವಿಜಯದ ಪರ್ಯಾವಸಾನಗೊಳ್ಳುತ್ತದೆ. ಇವನು ಆಧ್ಯಾತ್ಮಿಕವಾಗಿ ಈ ವಾಕ್ಯವನ್ನು ಹೇಳ್ತಾನೆ. ಇದರ ಅರ್ಥ ಏನಂದರೆ, ಒಳ್ಳೆಯವರು ಗೆಲ್ತಾರೆ, ಕೆಟ್ಟವರು ಸೋಲ್ತಾರೆ ಎಂಬ ಅರ್ಥ ಕೊಡುತ್ತದೆ. ಸಂತ ಆಗಸ್ಟಿನ್ ಒಬ್ಬ ಚರ್ಚಿನ ಇತಿಹಾಸಕಾರನಾಗಿದ್ದು, ತನ್ನ ಬರವಣಿಗೆಗಳಲ್ಲಿ ಪವಾಡಗಳು ಮತ್ತು ಸಂತರಿಗೆ ಹೆಚ್ಚು ಪ್ರಾಧಾನ್ಯವನ್ನು ನೀಡುತ್ತಾನೆ. ಇವನು ಮಾನವ ಇತಿಹಾಸ ದೇವರಿಂದ ಮಾರ್ಗದರ್ಶಿತ ಪಡುತ್ತದೆ. ಅಂದರೆ ಮಾನವ ಇತಿಹಾಸ ದೇವರಿಂದ ಆಗ್ತಾ ಇದೆ ಅನ್ನೋದನ್ನು ನಂಬಿರ್ತಾನೆ ಇವನು. ಮಧ್ಯಕಾಲೀನ ಯುರೋಪಿನ ಇತಿಹಾಸವು ಅನೇಕ ಶತಮಾನಗಳವರೆಗೆ ಪಾದ್ರಿಗಳ ಏಕಸ್ವಾಮ್ಯದಲ್ಲಿತ್ತು. ಅಂದರೆ ಈ ಚರ್ಚಿನ ಫಾದರ್ ಅವ್ರ ಹತ್ರ ಇತ್ತೆಲ್ಲ. ಇವರು ಜಾತ್ಯತೀತ ಮತ್ತು ಧಾರ್ಮಿಕ ಇತಿಹಾಸಗಳೆರಡನ್ನೂ ಒಂದು ಸಾಧನವಾಗಿ ಚರ್ಚಿನ ನಂಬಿಕೆಯನ್ನು ಜನಪ್ರಿಯಗೊಳಿಸ್ತಾರೆ. ಸಂತ ಆಗಸ್ಟೈನ್ ನಂತರ ಇನ್ನೊಬ್ಬ ಶ್ರೇಷ್ಠ ಇತಿಹಾಸಕಾರನಾದ ಕಾರ್ಲ್ ಮಾರ್ಕ್ಸ್. ಇವನ ಕಾಲ 1818ರಿಂದ 1883. ಇವನು ಕೇವಲ ಇತಿಹಾಸಕಾರನಾಗಿರದೆ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ, ಸಮಾಜಶಾಸ್ತ್ರಜ್ಞ, ಪತ್ರಕರ್ತ ಮತ್ತು ಕ್ರಾಂತಿಕಾರಿ ಸಮಾಜವಾದಿ. ಇವನು ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಸಾಧನೆಯನ್ನು ಮಾಡಿದ್ದಾನೆ. ಸಮಾಜ ವಿಜ್ಞಾನಗಳು ಮತ್ತು ಸಮಾಜವಾದಿ ಚಳವಳಿಗಳ ಬೆಳವಣಿಗೆಯಲ್ಲಿ ಈತನ ಚಿಂತನೆ ಪ್ರಮುಖ ಪಾತ್ರ ವಹಿಸಿವೆ. ಈತನ ಚಿಂತೆಗಳು ಎಷ್ಟು ಶ್ರೇಷ್ಠವಾಗಿದ್ದವು ಅಂದರೆ, ಎಲ್ಲ ಸಮಾಜದ ಚಳವಳಿಗಳಿಗೆ ಉತ್ತೇಜನ ನೀಡುತ್ತಿದ್ದವು. ಈತನನ್ನು ಇತಿಹಾಸದ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ, ಅಂದರೆ ಇವನು ಇತಿಹಾಸದಲ್ಲಿ ಅರ್ಥಶಾಸ್ತ್ರಜ್ಞ ಅಂತ ಪರಿಗಣಿಸಲಾಗಿದೆ. ಈತನು ಇತಿಹಾಸವನ್ನು ಹೊಸ ಆರ್ಥಿಕ ದೃಷ್ಟಿಕೋನದಿಂದ ಅರ್ಥೈಸಿ ವ್ಯಾಖ್ಯಾನಿಸಿದ್ದಾನೆ. ಇನ್ನು ಇತಿಹಾಸವನ್ನು ಆರ್ಥಿಕವಾಗಿ ವ್ಯಾಖ್ಯಾನಿಸಿದ್ದಾನೆ. ಅದೇನೆಂದರೆ, ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ಈ ವ್ಯಾಖ್ಯೆಯಲ್ಲಿ ಕಾರ್ಲ್ ಮಾರ್ಕ್ಸನು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಒತ್ತು ನೀಡಿದ್ದಾನೆ. ಉಳ್ಳವರಂದರೆ ಶ್ರೀಮಂತರು, ಇಲ್ಲದವರಂದರೆ ಬಡವರು. ಇವರ ನಡುವಿನ ಹೋರಾಟ ಅಥವಾ ಶೋಷಕರು ಮತ್ತು ಶೋಷಿಸಲ್ಪಡುವವರು. ಅಂದರೆ ಬಡವರಿಗೆ ಶ್ರೀಮಂತರು ಶೋಷಣೆ ಮಾಡ್ತಾರಂತೆ, ಅವರ ನಡುವಿನ ಸಂಘರ್ಷ ಎಂದು ಇವನು ಹೇಳ್ತಾನೆ. ಇತಿಹಾಸಕ್ಕೆ ವ್ಯಾಖ್ಯೆ ಕೊಡ್ತಾನೆ. ಇವನು ಕೃತಿಗಳೆಂದರೆ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎಂಬ 2 ಶ್ರೇಷ್ಠ ಕೃತಿಗಳನ್ನು ಬರೆದಿದ್ದಾನೆ. ನಂತರ ಇನ್ನೊಬ್ಬ ಇತಿಹಾಸಕಾರನೆಂದರೆ ಜೆ.ಬಿ. ಬ್ಯೂರಿ. ಇವರ ಕಾಲ 1861ರಿಂದ 1927. ಈ ಕಾಲವನ್ನು ನೆನಪಿಟ್ಕೋಬೇಕು. ಏಕೆಂದರೆ ಪರೀಕ್ಷೆಯ ಸಮಯದಲ್ಲಿ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಥವಾ ಹೊಂದಿಸಿ ಬರೆಯಲಿ ಕೇಳೋ ಸಾಧ್ಯತೆ ಇರ್ತವೆ. ಇವನೊಬ್ಬ ಐರಿಷ್ ಇತಿಹಾಸಕಾರನಾಗಿದ್ದು ಮತ್ತು ವಿದ್ವಾಂಸನಿರ್ತಾನೆ. ಇವನು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಆಧುನಿಕ ಇತಿಹಾಸದ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಾನೆ. ಇವರ ಪ್ರಕಾರ ಇತಿಹಾಸವು ಒಂದು ವಿಜ್ಞಾನ ಅಥವಾ ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ. ಬ್ಯೂರಿಯು ಪ್ರತಿಯೊಬ್ಬ ಇತಿಹಾಸಕಾರನು ಒಬ್ಬ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸಬೇಕೆಂದು ನಿರ್ದಿಷ್ಟ ದಾಖಲೆಗಳು ಮತ್ತು ಅಂಕಿ ಅಂಶಗಳನ್ನು ಸಂಗ್ರಹಿಸಬೇಕೆಂದು ಹೇಳುತ್ತಾನೆ. ಅಂದರೆ ಏನೆಂದರೆ, ಎಲ್ಲ ಇತಿಹಾಸಕಾರರು ವಿಜ್ಞಾನಿಗಳಂತೆ ಕೆಲಸ ಮಾಡಬೇಕು. ಈತನು ವಿಷಯವನ್ನು ವಿಮರ್ಶಾತ್ಮಕವಾಗಿ ಮೌಲ್ಯಮಾಪನ ಮಾಡಿ ಯಾವುದೇ ಪೂರ್ವಗ್ರಹವಿಲ್ಲದೆ ಸತ್ಯವನ್ನು ಹೊರತರಬೇಕೆಂದು ಹೇಳಿದ್ದಾನೆ. ಆದರೆ ಅವಲೋಕನ ಮತ್ತು ಪ್ರಯೋಗ ಇತಿಹಾಸದಲ್ಲಿ ಸಾಧ್ಯವಿಲ್ಲ. ಇತಿಹಾಸದಲ್ಲಿ ಪ್ರಯೋಗ ಮಾಡೋಕ್ಕೆ ಸಾಧ್ಯವಿಲ್ಲ, ಆದರೆ ಇವನು ಪ್ರಯೋಗ ಮಾಡಬೇಕು ಅಂತ ಹೇಳ್ತಾನೆ. ಅಂತೆಯೇ ಇತಿಹಾಸದ ಘಟನೆಗಳನ್ನು ಪುನರ್ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಇತಿಹಾಸ ಪರಿಶುದ್ಧ ವಿಜ್ಞಾನವಲ್ಲ. ಜೆ.ಬಿ. ಬ್ಯೂರಿಯವರು ಹೇಳುತ್ತಾರಂತೆ, ಇತಿಹಾಸವು ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷೆ. ಅಂದರೆ ಇತಿಹಾಸವು ವಿಜ್ಞಾನ ಆಗಲು ಹೊಂಟಿದೆ ಅಂತ ಹೇಳ್ತಾನೆ. ಇತಿಹಾಸಕಾರರ ವಿಷಯವನ್ನು ಪ್ರಸ್ತುತಪಡಿಸುವಲ್ಲಿ ತನ್ನ ಪ್ರತಿಭೆಯನ್ನು ಕ್ರಿಯಾತ್ಮಕವಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ನಂತರ ಇನ್ನೊಬ್ಬ ಇತಿಹಾಸಕಾರನಾದ ಅರ್ನಾಲ್ಡ್ ಟೈನಬಿ. ಇವರು 1889ರಿಂದ 1975 ಇರ್ತಾರೆ. ಇವರೊಬ್ಬ ಬ್ರಿಟಿಷ್ ಇತಿಹಾಸಕಾರನಾಗಿದ್ದು, ಇವನು ಇತಿಹಾಸದ ಪ್ರಾಧ್ಯಾಪಕನಾಗಿ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದನು. ಧರ್ಮ ಮತ್ತು ಇತಿಹಾಸದ ಕುರಿತು ಅನೇಕ ಕೃತಿಗಳನ್ನು ಇವನು ಬರೆದಿದ್ದಾನೆ. ಇವನ ಪ್ರಸಿದ್ಧ ಕೃತಿಯೇ ಎ ಸ್ಟಡಿ ಆಫ್ ಹಿಸ್ಟರಿ. 12 ಸಂಪುಟಗಳಲ್ಲಿದೆ. ಇವನು ಜಗತ್ತಿನ 26 ನಾಗರಿಕತೆಗಳನ್ನು ಅಧ್ಯಯನ ಮಾಡಿದ್ದಾನೆ. ಇವನ ಪ್ರಕಾರ ಇತಿಹಾಸವು
ನಾಗರಿಕತೆಗಳ 7 ಬೀಳಿನ ಕಥೆ. ಅಂದರೆ ಜನ ಅನಾಗರಿಕತೆಯಿಂದ ನಾಗರಿಕತೆಗೆ ಬರುವಾಗ ಎಷ್ಟೆಲ್ಲ ಕಷ್ಟ ಆದವು ಅವನ್ನೇ ಇತಿಹಾಸ ಅಂತ ಕರೀತಾರೆ. ಇತಿಹಾಸವು ಮಾನವನ ಅಧ್ಯಯನವಾಗಿದೆ. ಆದರೆ ಇದು ವ್ಯಕ್ತಿಗಳ ಅಧಿಕಾರ, ವೈಭವ ಮತ್ತು ಯುದ್ಧಗಳ ಕಥೆಯಲ್ಲ. ಇತಿಹಾಸದಲ್ಲಿ ಮಾನವನಿಗೆ ಮಹತ್ವ ಕೊಡಬೇಕು. ಇತಿಹಾಸವು ಜ್ಞಾನದ ಭಂಡಾರ ಹಾಗೂ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಬೆಳವಣಿಗೆಯಲ್ಲಿ ಅವನ ಪಾತ್ರವು ಮಹತ್ವವಾದದ್ದು ಎಂದು ವಿವರಿಸಿದ್ದಾನೆ. ನಂತರ ಭಾರತದ ಶ್ರೇಷ್ಠ ಇತಿಹಾಸಕಾರರಾದ ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದ ನೆಹರು ಇತಿಹಾಸದ ಬಗೆಗೆ ಅತೀವ ಆಸಕ್ತಿಯನ್ನು ಹೊಂದಿದ್ದರು. ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅವರ ಪ್ರಸಿದ್ಧ ಕೃತಿಗಳು. ಅವರು ರಾಜಕೀಯ ಬಂದಿಯಾಗಿದ್ದಾಗ ಈ 2 ಕೃತಿಗಳನ್ನು ಬರೆದಿದ್ದಾರೆ. ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿಯು ನೆಹರು ಅವರು ತಮ್ಮ ಮಗಳು ಇಂದಿರಾ ಗಾಂಧಿಯವರಿಗೆ ಬರೆದ ಪತ್ರಗಳ ಸಂಗ್ರಹವಾಗಿದೆ. ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತ ಇವರು ಹೇಳ್ತಾರೆ. ಅಂದರೆ ಅನಾಗರಿಕತೆ ಏನೋ ತಿಳಿಯದೇ ಇದ್ದ ಮಾನವನು ಇಷ್ಟು ಬೆಳೆಯೋದೇ ಇತಿಹಾಸ ಅನ್ನೋದು ಇವರು ಹೇಳ್ತಾರೆ. ಯುಗಗಳಲ್ಲಿ ಮಾನವನು ಪ್ರತಿ ಹಂತದಲ್ಲೂ ಪ್ರಗತಿ ಹೊಂದಲು ಸಂಘರ್ಷ ಮಾಡಿದ್ದಾನೆ ಎಂದು ನೆಹರು ಅಭಿಪ್ರಾಯಪಡುತ್ತಾರೆ. ಅಂದರೆ ಸಂಘರ್ಷ ಮಾಡ್ತಾನೆ ಮಾನವ ಬೆಳ್ಕೊಂಬಂದಿದ್ದಾನೆ. ಮಾನವನು ನಾಗರಿಕತೆಯ ಉನ್ನತ ಮಟ್ಟವನ್ನು ತಲುಪಲು ಸಂಘರ್ಷ ಹಾಗೂ ಸಾಮರಸ್ಯಗಳೆರಡೂ ಸಹಾಯ ಮಾಡಿವೆ. ಈ ಅಂಶವನ್ನು 4,000 ವರ್ಷಗಳಿಗೂ ಹೆಚ್ಚಿನ ಮಾನವ ಇತಿಹಾಸದ ಹಿನ್ನೆಲೆಯಲ್ಲಿ ಖಚಿತಪಡಿಸಿಕೊಳ್ಳಲಾಗಿದೆ. ಹಾಗೆ ಈ ಮೇಲೆ ಕಂಡ ಎಲ್ಲ ವಾಕ್ಯಗಳನ್ನು ತಲೆಯಲ್ಲಿಟ್ಕೋಬೇಕು. ಏಕೆಂದರೆ ಪರೀಕ್ಷೆಗೆ ಕೇಳುವ ಸಾಧ್ಯತೆ ಭಾಳ ಇರುತ್ತೆ. 5 ಮಾರ್ಕ್ಸಿನ ಪ್ರಶ್ನೆ ಕೇಳ್ತಾರೆ. ಈ ಮೇಲಿನ ವ್ಯಾಖ್ಯೆಗಳಿಂದ ಇತಿಹಾಸವು ಪ್ರಮುಖವಾಗಿ ಮಾನವನ ಚಟುವಟಿಕೆಗಳಿಗೆ ಸಂಬಂಧಿಸಿದ್ದಾಗಿದೆ ಎಂದು ಸ್ಪಷ್ಟವಾಗಿದೆ. ಇದು ಪ್ರಾಚೀನ ಘಟನೆಗಳ ವಿವರವಾಗಿದೆ ಮತ್ತು ಮಾನವನನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಿದೆ. ಅಂತಿಮವಾಗಿ ಹೇಳುವುದಾದರೆ, ಇತಿಹಾಸವು ಮಾನವನ ಎಲ್ಲ ಮಹತ್ವಪೂರ್ಣ ಚಟುವಟಿಕೆಗಳ ವಿವಿಧ ಆಯಾಮಗಳ ಅಧ್ಯಯನವಾಗಿದ್ದು, ಕಾಲ ಮತ್ತು ಸ್ಥಳಗಳಿಂದ ಪ್ರತಿಬಿಂಬಿತವಾಗಿದೆ. ನಂತರ ಇತಿಹಾಸದ ಮಹತ್ವ. ಇತಿಹಾಸ ನಮಗೆ ಎಷ್ಟು ಉಪಯೋಗ ಅನ್ನೋದೇ ಈಗಿನ ಮುಂದೆ. ಅನಾದಿ ಕಾಲದಿಂದಲೂ ಇಂದಿನವರೆಗೆ, ಆಗಿಂದ ಈಗಿನವರೆಗೂ ಮಾನವನ ಜನಾಂಗ ಸಂಸ್ಕೃತಿಯ ಬೆಳವಣಿಗೆಯ ವಿವರಣೆಗಳನ್ನು ಇತಿಹಾಸದ ಅಧ್ಯಯನವು ನೀಡುತ್ತದೆ. ಇತಿಹಾಸವು ವಿವಿಧ ಜನರ ಅನುಭವಗಳ ಸಾಗರವನ್ನು ಪ್ರಸ್ತುತಪಡಿಸುತ್ತದೆ. ಹೀಗಾಗಿ ಇತಿಹಾಸದ ಅಧ್ಯಯನವು ಮಾನವನಿಗೆ ವಿವಿಧ ರೀತಿಯಲ್ಲಿ ಉಪಯೋಗಕಾರಿಯಾಗಿದೆ. ಒಂದನೇದೇನೆಂದರೆ, ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಇತಿಹಾಸದ ಅಧ್ಯಯನವು ನಮಗೆ ವಿಶ್ವದ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಮತ್ತು ಪ್ರಮುಖ ಘಟನಾವಳಿಗಳ ಕುರಿತು ತಿಳಿಸುತ್ತದೆ. ಹೇಗೆಂದರೆ ಇದು ಮಾನವರ ಹೋರಾಟ, ಆತ ಪರಿಸರಕ್ಕೆ ಹೊಂದಿಕೊಂಡ ರೀತಿ ಹಾಗೂ ಅವನ ಏಳಿಗೆ ಮತ್ತು ವೈಫಲ್ಯಗಳ ಬಗೆಗೆ ಒಳನೋಟವನ್ನು ಒದಗಿಸುತ್ತದೆ. ಅಂದರೆ ಆಗಿನ ಕಾಲದ ಮಹಾಪುರುಷರು, ಯುದ್ಧಗಳು, ಅದರಿಂದ ಮಾನವನು ತಿಳ್ಕೊಬೇಕಾದ ಜೀವನದ ಮಾರ್ಗವನ್ನು ತಿಳಿಸಿಕೊಡುತ್ತೆ. ಒಂದು ದೇಶದ ಗತಕಾಲವು ಒಬ್ಬ ವ್ಯಕ್ತಿಯ ಸ್ಮೃತಿ ಹೋದರೆ ಅವರೊಂದಿಗೆ ಚಿತ್ತಸ್ವಾಸ್ಥ್ಯವೂ ಹೋಗುತ್ತದೆ ಎಂದು ವಿಲ್ ಡ್ಯುರೆಂಟ್ ಅಭಿಪ್ರಾಯಪಟ್ಟಿದ್ದಾನೆ. ಆದ್ದರಿಂದ ಮಾನವನ ಬುದ್ಧಿಶಕ್ತಿ ಮತ್ತು ಜ್ಞಾನದ ಬೆಳವಣಿಗೆಗೆ ಅವನು ತನ್ನ ಪರಿಸರ ಹಾಗೂ ಇಡೀ ಜಗತ್ತನ್ನು ಅರ್ಥಮಾಡಿಕೊಳ್ಳುವುದು ಅತ್ಯವಶ್ಯಕವಾಗಿದೆ. ವ್ಯಕ್ತಿಗೆ ನೆನಪು ಇದ್ದಂತೆ ಮನುಕುಲಕ್ಕೆ ಇತಿಹಾಸ. ಇದು ಹೇಸ್ ಮತ್ತು ಮೂನ್ ಬರೆಯುತ್ತಾರೆ. ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಗೆ ವಿವಿಧ ಪಂಥಗಳ ನಡುವೆ ಧಾರ್ಮಿಕ ಸಹಿಷ್ಣುತೆ ಅವಶ್ಯಕವಾಗಿರುತ್ತದೆ. ಶಾಂತಿ ಸಮಾಜದಲ್ಲಿಯ ಸಮೃದ್ಧಿಗೆ ಕಾರಣವಾಗುತ್ತದೆ. ಧಾರ್ಮಿಕ ಅಸಹಿಷ್ಣುತೆಯಿಂದ ಯಾವುದೇ ಸಮಾಜದ ಪ್ರಗತಿ ಸಾಧ್ಯವಿಲ್ಲವೆಂದು ಇತಿಹಾಸಕಾರರು ಎಚ್ಚರಿಸಿದ್ದಾರೆ. ಧಾರ್ಮಿಕ ದಿಗ್ಗಜರಾದ ಯೇಸುಕ್ರಿಸ್ತ, ಕಬೀರ, ಗುರುನಾನಕ್, ಸೂಫಿ ಸಂತರು, ಬಸವೇಶ್ವರರ ಮತ್ತು ರಾಮಕೃಷ್ಣ ಪರಮಹಂಸರು ಮಾನವನ ಅಂತರಾಳದಲ್ಲಿ ಪ್ರೀತಿ, ವಾತ್ಸಲ್ಯ ಬೀಜವನ್ನು ಬಿತ್ತಲು ಪ್ರಯತ್ನಿಸಿದರು. ಆ ಮೂಲಕ ಸಮಾಜದಲ್ಲಿ ಧಾರ್ಮಿಕ ಸಾಮರಸ್ಯ ಪ್ರಚಾರ ಮಾಡಿದರು.
ಆದ್ದರಿಂದ ಧಾರ್ಮಿಕ ಸಹಿಷ್ಣುತೆಯ ಬೆಳವಣಿಗೆಗೆ ಇತಿಹಾಸದ ಜ್ಞಾನ ತುಂಬ ಅತ್ಯಗತ್ಯವಾಗಿದೆ. ಆರ್ನಾಲ್ಡ್ ಟೈನಬಿ ಮಾತಿನಲ್ಲಿ ಹೇಳುವುದಾದರೆ, ಭಾರತದ ಧರ್ಮ ಸಹಿಷ್ಣುತೆ ಮಾನವ ಜನಾಂಗ ಉಳಿವಿಗೆ ಏಕೈಕ ಮಾರ್ಗವಾಗಿದೆ. ಅಂದರೆ ಭಾರತದಲ್ಲಿ ಧರ್ಮ ಸಹಿಷ್ಣುತೆ ಇದೆ, ಅದರಿಂದ ಮಾನವ ಜನಾಂಗ ಉಳ್ಕೊಂಡಿದೆ ಅಂತ ಹೇಳ್ತಾರೆ. ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಇತಿಹಾಸವು ಮಾನವನ ಅನುಭವಗಳ ಸಾಗರವಿದ್ದಂತೆ. ಇತಿಹಾಸವು ಮಹಾನ್ ವ್ಯಕ್ತಿಗಳ ಸುಖ, ದುಃಖ, ಶ್ರೇಷ್ಠ ಕಾರ್ಯಗಳು, ಸಾಧನೆಗಳು, ಸಾಹಸಗಳು, ಕೊಡುಗೆಗಳು, ಚಿಂತನೆಗಳು ಮತ್ತು ತ್ಯಾಗಗಳ ದಾಖಲೆಯಾಗಿದೆ. ಅಂದರೆ ಇತಿಹಾಸದಲ್ಲಿ ಎಷ್ಟು ಸುಖ ದುಃಖಗಳಿದ್ವು, ಶ್ರೇಷ್ಠ ಕಾರ್ಯಗಳು, ಮಹಾನ್ ಕೆಲಸಗಳು ನಡೆದವು ರಾಜಗಳಿಂದ. ಆ ರಾಜರ ಸಾಧನೆಗಳು, ಅವರ ಸಾಹಸಗಳು, ಅವರೇನು ಕೊಡುಗೆ ಕೊಟ್ಟರು ಇದು ಸಮಾಜಕ್ಕೆ, ಅವರ ಚಿಂತನೆಗಳು ಹೇಗಿದ್ವು, ಅವುಗಳು ನಮ್ಮ ಮಾನವನಿಗೆ ಸ್ಫೂರ್ತಿ ಕೊಡ್ತವೆ. ಆದ್ದರಿಂದ ಇದು ಸ್ಫೂರ್ತಿಯ ಸೆಲೆಯಾಗಿದೆ. ಉದಾಹರಣೆಗೆ ಪರಂಪರೆ ಮತ್ತು ಸಂಸ್ಕೃತಿ. ಮಹಾನ್ ಪುರುಷರಾದ ಮಹಾವೀರ, ಬುದ್ಧ, ಆಚಾರ್ಯರುಗಳಾದ ಶಂಕರ, ರಾಮಾನುಜ ಮತ್ತು ಮಧ್ವಾಚಾರ್ಯ, ವಿವೇಕಾನಂದ, ಅಬ್ರಹಾಂ ಲಿಂಕನ್ ಮತ್ತು ನೆಲ್ಸನ್ ಮಂಡೇಲಾ ಆದರ್ಶಗಳು ಸ್ಫೂರ್ತಿ ಮೂಲವಾಗಿದೆ. ಅವರ ಬೋಧನೆ ಮತ್ತು ಉಪದೇಶಗಳು ಜನರ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸಿವೆ. ಮಹಾಪುರುಷರು ಇಂದಿಲ್ಲ, ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮಚರಿತೆಗಳು ಇನ್ನೂ ಉಳಿದಿವೆ ಎಂದು ಥಾಮಸ್ ಕಾರ್ಲೈನ್ ಹೇಳಿದ್ದಾರೆ. ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುತ್ತದೆ. ದೇಶಾಭಿಮಾನವನ್ನು ಮೂಡಿಸುವಲ್ಲಿ ಇತಿಹಾಸದ ಅಧ್ಯಯನವು ಒಂದು ಪ್ರಮುಖವಾದ ಅಂಶವಾಗಿದೆ. ಒಂದು ದೇಶದ ಸಂಸ್ಕೃತಿ, ಕಲೆ, ಸಂಗೀತ, ಸಾಹಿತ್ಯ, ಧರ್ಮ, ತತ್ವಶಾಸ್ತ್ರ, ಜಾನಪದ ಮುಂತಾದವುಗಳು ರಾಷ್ಟ್ರೀಯತೆಯ ಅಡಿಗಲ್ಲುಗಳಾಗಿವೆ. ಪರಂಪರೆಯ ಅರಿವು ವ್ಯಕ್ತಿಯನ್ನು ಹೆಮ್ಮೆ ಪಡುವಂತೆ ಮಾಡುತ್ತದೆ. ಅಂದರೆ ನಮ್ಮ ದೇಶದ ಕಲೆ, ಸಂಸ್ಕೃತಿ, ಸಂಗೀತ, ಸಾಹಿತ್ಯ, ಧರ್ಮ, ತತ್ವಶಾಸ್ತ್ರ, ಜಾನಪದ ಇವುಗಳಲ್ಲೂ ನಮ್ಮ ಭಾರತದವರಿಗೆ ಹೆಮ್ಮೆಯ ವಿಷಯಗಳು. ಅಂತಹ ಹೆಮ್ಮೆ ಪಡುವಂಥ ವಿಷಯಗಳು ಆಗಿನ ಕಾಲದಲ್ಲಿಂದ ಬಂದಿವೆ. ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ 19ನೇ ಶತಮಾನದಲ್ಲಿ ನಡೆದ ಸಂಶೋಧನೆಗಳು ಭಾರತದ ರಾಷ್ಟ್ರೀಯತೆಗೆ ಭದ್ರವಾದ ತಳಪಾಯ ಹಾಕಿದವು. ಶಿವಾಜಿ, ಕಿತ್ತೂರಾಣಿ ಚೆನ್ನಮ್ಮ, ಲಕ್ಷ್ಮೀಬಾಯಿ, ಬಾಲಗಂಗಾಧರ ತಿಲಕ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್ ಮತ್ತು ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಸಾಧನೆಗಳು ನಮ್ಮಲ್ಲಿ ರಾಷ್ಟ್ರಾಭಿಮಾನ ಮೂಡಿಸುತ್ತೆ. ಇಂಥ ಮಹಾನ್ ವೀರರ ಜೀವನ ಚರಿತ್ರೆ ಓದಿದರೆ ನಮ್ಮಲ್ಲಿ ರಾಷ್ಟ್ರಾಭಿಮಾನ ಹುಟ್ಟೋದು ಸಾಧ್ಯ. ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ. ಇತಿಹಾಸವು ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಮನೋವಿಜ್ಞಾನ, ಧರ್ಮಶಾಸ್ತ್ರ, ತತ್ವಶಾಸ್ತ್ರ, ತರ್ಕಶಾಸ್ತ್ರ, ಭೂಗೋಳಶಾಸ್ತ್ರ ಮುಂತಾದವುಗಳಿಗೆ ಬೇಕಾದ ಐತಿಹಾಸಿಕ ಮಾಹಿತಿಯನ್ನು ಒದಗಿಸಿಕೊಡುತ್ತದೆ. ಅಂದರೆ ಎಲ್ಲ ಶಾಸ್ತ್ರಗಳನ್ನು ಇತಿಹಾಸದಲ್ಲಿ ಓದ್ಬೋದು. ಆದ್ದರಿಂದ ಇತಿಹಾಸ ಎಲ್ಲ ಸಮಾಜ ವಿಜ್ಞಾನಗಳ ಬೇರು. ಹಿಂದೆ ಸಮಾಜ ವಿಜ್ಞಾನಗಳು ಇತಿಹಾಸದ ಶಾಖೆಗಳಾಗಿ ಅಭ್ಯಸಿಸಲ್ಪಡುತ್ತಿದ್ದವು, ಆದರೆ ಇತಿಹಾಸ ಅವುಗಳಿಗೆ ಜ್ಞಾನವನ್ನು ಒದಗಿಸುವ ಪಾಠಶಾಲೆಯಂತಿದೆ. ವಿಶ್ವಸಂಸ್ಥೆಯ ಬಹುಪಾಲು ರಾಜಕೀಯ ಠರಾವುಗಳು ಇತಿಹಾಸದಿಂದ ಕಲಿತ ಪಾಠಗಳ ಮೇಲೆಯೇ ಅವಲಂಬಿತವಾಗಿವೆ. ಆದ್ದರಿಂದ ಪ್ರತಿಯೊಬ್ಬ ಸಮಾಜ ವಿಜ್ಞಾನಿಯು ಅಂತಿಮ ಅಭಿಪ್ರಾಯ ಕೈಗೊಳ್ಳುವಲ್ಲಿ ಇತಿಹಾಸದ ಆಧಾರಗಳ ಮೇಲೆ ಅವಲಂಬಿತನಾಗಿದ್ದಾನೆ. ನಂತರ ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ. ಇಂದು ಸ್ಪರ್ಧಾತ್ಮಕ ಪ್ರಪಂಚ. IAS, IPS, IFS, KAS ಈ ಥರ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇತಿಹಾಸ ಪ್ರಮುಖವಾದ ಐಚ್ಛಿಕ ವಿಷಯವಾಗಿದೆ. ಇತಿಹಾಸವು ಪೂರ್ವಗ್ರಹಗಳನ್ನು ಹೋಗಲಾಡಿಸುತ್ತದೆ. ಜಾತಿ, ಪಂಥ, ಬಣ್ಣ, ವರ್ಗ, ಭಾಷೆ ಮುಂತಾದವುಗಳಿಗೆ ಸಂಬಂಧಪಟ್ಟ ಪೂರ್ವಗ್ರಹಗಳನ್ನು ಹೋಗಲಾಡಿಸಲು ಇತಿಹಾಸ ಸಹಾಯ ಮಾಡುತ್ತದೆ. ಹಿಂದೆ ಜನರು ಮತ್ತು ದೇಶಗಳಿಗೆ ಈ ಪೂರ್ವಗ್ರಹಗಳ ತೀವ್ರ ತೊಂದರೆ ಉಂಟು ಮಾಡಿದವು. ಉಗ್ರ ರಾಷ್ಟ್ರೀಯತೆ 2 ಜಾಗತಿಕ ಯುದ್ಧಗಳ ಒಂದು ಪ್ರಮುಖ ಕಾರಣವಾಗಿದೆ. ಈ ಯುದ್ಧಗಳು ಮಿಲಿಯಾಂತರ ಜನರ ಸಾವಿಗೆ ಕಾರಣವಾಗಿ ಹೇಳಲಾಸಾಧ್ಯವಾದ ತೊಂದರೆಯನ್ನುಂಟು ಮಾಡಿದ್ದವು. ಆದ್ದರಿಂದ ರಾಷ್ಟ್ರಗಳ ನಡುವೆ ಶಾಂತಿ, ಸ್ನೇಹ ಮತ್ತು ಸಹಕಾರವಿರಬೇಕು. ಇದು ಇತಿಹಾಸದ ಅಧ್ಯಯನ ಪಾತ್ರ ಸಾಧ್ಯ. ಒಟ್ಟಾರೆಯಾಗಿ ಇತಿಹಾಸವು ವ್ಯಕ್ತಿಗಳಿಗೆ, ರಾಷ್ಟ್ರಗಳಿಗೆ ಹಾಗೂ ಇಡೀ ಪ್ರಪಂಚಕ್ಕೆ ಸ್ಫೂರ್ತಿಯ ಸೆಲೆಯಾಗಿದೆ.
ಇದು ನಿರ್ದಿಷ್ಟವಾಗಿ ಎಲ್ಲ ಸಮಾಜ ವಿಜ್ಞಾನಗಳಿಗೆ ಹಾಗೂ ಸಾಮಾನ್ಯವಾಗಿ ಇತರೆಲ್ಲ ಜ್ಞಾನದ ಶಾಖೆಗಳಿಗೆ ಪ್ರಯೋಗಶಾಲೆಯಾಗಿದೆ. ಸೇವೆ ಸಲ್ಲಿಸುತ್ತದೆ. ಉದಾಹರಣೆಗಳೊಂದಿಗೆ ಬೋಧಿಸಲ್ಪಡುವ ತತ್ವಜ್ಞಾನವೇ ಇತಿಹಾಸ. ಇದು ಮಾನವನ ಎಲ್ಲ ಚಟುವಟಿಕೆಗಳ ಸಾರವಾಗಿದ್ದು ಮಾನವನ ಜನನಕ್ಕೆ ಮಾರ್ಗದರ್ಶಿಯಾಗಿ ಸೇವೆ ಸಲ್ಲಿಸುತ್ತದೆ. ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಹೇಳುವಂತೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಧನ್ಯವಾದಗಳು. ಏನು ತಪ್ಪಾದಲ್ಲಿ ಕ್ಷಮಿಸಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ಧನ್ಯವಾದ. ಬಾಯ್. ಎಲ್ಲರಿಗೂ ನಮಸ್ಕಾರಗಳು. ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ.